കാത്തിരിക്കാം ഞാനും ഹബീബി കാത്തിരിക്കാം എന്റെ ഹബീബി കാത്തിരിക്കാം എന്റെ ഹബീബി കന്നി കൽബി ഹബീബി. ವಿಶ್ವ ಪ್ರಸಿದ್ಧ ವಿದ್ಯಾಸಂಸ್ಥೆ ಸುನ್ನಿ ಮರ್ಕಜ್ ಬೊಕ್ಕ ಮದನಿಯಂ ಬಳಗದ ಒಟ್ಟು ಸೇರಿಗೆಡು ಬಡ ಸೈಯದ್ ಕುಟುಂಬಗಳಿಗೆ ನಿರ್ಮಿಸಾವನ ಸಾದತ್ ವಸತಿ ಯೋಜನೆದ ಸುರುತ ಸರ್ತಿದ 119 ಇಲ್ಲಲೆದ ಒಪ್ಯಾವನ ಕಾರ್ಯಕ್ರಮ ಮೇ 21 ತಾರೀಕಿಗೆ ಬಯ್ಯ 4 ಗಂಟೆಗೆ ಕಲ್ಲಿಕೋಟದ ಮರ್ಕಜ್ ನಡಬೆರೆ ಉಂಡು ಪಂಡದು KM ಅಬೂಬಕರ್ ಸಿದ್ದಿಕ್ ಮೋಟುಗೋಡಿ ಸುದ್ದಿಗೋಷ್ಠಿಯಲ್ಲಿ ತೆರಿಪಾದರು. ಅಬ್ದುಲ್ ಲತೀಫ್ ಸಕಾಫಿ ಅಂತ ಹೇಳಿ ಇವರು ಆ್ಯಕ್ಚುಲಿ ಮಾತನಾಡುವವರು ಇವರು, ಆದರೆ ಅವರ ಭಾಷೆ ಸಮಸ್ಯೆ ಇದೆ, ಮಲಯಾಳಿಯಾಗಿರೋದ್ರಿಂದ ನಾನು ಅವರ ಪರವಾಗಿ ನಾನು ಮಾತನಾಡ್ತೇನೆ. KM ಅಬೂಬಕರ್ ಸಿದ್ದಿಕ್ ಮೋಟುಗೋಡಿ ಅಂತ ನನ್ನ ಹೆಸರು. ಆಮೇಲೆ ಇಸ್ಮಾಯಿಲ್ ಮಾಸ್ಟರ್ ಮರಿಕಳ, ಹಾಫಿಲ್ ಅಬ್ದುಲ್ ರಹಮಾನ್ ಸಕಾಫಿ ಪಂಪೆಲ್. ನಾವು ಕಲ್ಲಿಕೋಟೆಯಲ್ಲಿ ಬಹಳ ವಿಶ್ವಪ್ರಸಿದ್ಧವಾದಂಥ ಒಂದು ವಿದ್ಯಾಸಂಸ್ಥೆ ಇದೆ, ಮರ್ಕಜ್ ಅಂತ ಹೇಳಿ. ನೀವು ಗಮನಿಸಿರಲೂಬಹುದು, ಬಹಳ ಅಂತಾರಾಷ್ಟ್ರ ಮಟ್ಟದಲ್ಲಿ ಪ್ರಚಾರದಲ್ಲಿರುವಂಥ ಒಂದು ದೊಡ್ಡ ವಿದ್ಯಾಸಂಸ್ಥೆ. ಅಲ್ಲಿ KG ಇಂದ ಹಿಡಿದು PG ತನಕ ಅಕಾಡೆಮಿಕ್ ಎಜುಕೇಷನ್ ಇದೆ. ಆಮೇಲೆ ಮೆಡಿಕಲ್, ಇಂಜಿನಿಯರಿಂಗ್ ಸೇರಿದಂತೆ ಎಲ್ಲ ವ್ಯವಸ್ಥೆಗಳಿರುವಂಥ ಬಹಳ ದೊಡ್ಡ ಒಂದು ವಿದ್ಯಾಸಂಸ್ಥೆ. ಸುಮಾರು 30,000 ವಿದ್ಯಾರ್ಥಿಗಳು ಒಂದೇ ಕ್ಯಾಂಪಸ್ನಲ್ಲಿ ಕಲಿಯುವಂಥ ಒಂದು ದೊಡ್ಡ ವಿದ್ಯಾಸಂಸ್ಥೆ. ಅದೇ ರೀತಿ ಆ ಸಂಸ್ಥೆಯಲ್ಲಿ ಧಾರ್ಮಿಕ ಪದವಿಯನ್ನು ಪಡೆದವರು ಅಬ್ದುಲ್ ಲತೀಫ್ ಸಕಾಫಿ ಅಂತೇಳಿ. ಇವರು ಒಂದು ಯೂಟ್ಯೂಬ್ ಚಾನಲನ್ನು ಶುರು ಮಾಡಿ ಈಗ ಅದು ಬಹಳ ಗರಿಷ್ಠ ಮಟ್ಟದಲ್ಲಿ ಸದಸ್ಯರನ್ನು ಹೊಂದಿರುವಂಥ ಒಂದು ಸುಮಾರು 8 ಲಕ್ಷ ವೀಕ್ಷಕರು ಕೂಡ ಬಂದದಿದೆ. ಅಷ್ಟು ದೊಡ್ಡ ಒಂದು ಪ್ರತಿದಿನ ಅದು ಈ ಯಾವುದು ಕೋವಿಡ್-19 ಸಂದರ್ಭದಲ್ಲಿ ಅವರು ಶುರು ಮಾಡಿದ್ದು. ಮನೆಗಳಲ್ಲೆಲ್ಲ ಭಾಳ ಬೋರಾಗಿರುತ್ತೆ ಜನರಿಗೆ, ಅವರಿಗೆ ಮನೆಯಲ್ಲೇ ಉಳ್ಕೊಂಡ್ರಲ್ಲ, ಆ ಸಂದರ್ಭದಲ್ಲಿ ಅವರಿಗೆ ಒಂದು ಆಧ್ಯಾತ್ಮಿಕ ಮತ್ತು ಶೈಕ್ಷಣಿಕವಾದ ವಿಚಾರವನ್ನು ತಲುಪಿಸಲಿಕ್ಕೆ ಬೇಕಾಗಿ ಇವರು ಶುರು ಮಾಡಿದರು. ನಿರಂತರ ಅವತ್ತಿನಿಂದ ಇವತ್ತಿನವರೆಗೆ, ಇವತ್ತು 1013 ದಿನ ಆಯಿತು, 1013 ಎಪಿಸೋಡ್ಗಳು ಬಂದಿದೆ. ಬಹಳ ಪ್ರಸಿದ್ಧ ಅಂದರೆ ನಮ್ಮ ಕರ್ನಾಟಕ, ಕೇರಳ, ತಮಿಳುನಾಡು, ಈ ಮಲಯಾಳ ಭಾಷೆ ಗೊತ್ತಿರುವ ಎಲ್ಲರೂ ಕೂಡ ಬೆಳಿಗ್ಗೆ ಸಂಜೆ ನಮ್ಮ ನಮಾಜ್ನ ಟೈಮ್ ಇದೆ, 7 ಗಂಟೆ, ಹೆಚ್ಚು ಕಡಿಮೆ 7 ಗಂಟೆ ಆಗ್ತದೆ. 7 ಗಂಟೆಯಿಂದ 9-9:30 ಗಂಟೆ ತನಕ ಆ ಕಾರ್ಯಕ್ರಮ ನಡೆಯುತ್ತದೆ. ಈಗ 1 ಲಕ್ಷದಷ್ಟು ಜನ ನೇರವಾಗಿ ತಕ್ಷಣ ವೀಕ್ಷಣೆ ಮಾಡ್ತಾರೆ. ಸುಮಾರು 8 ಲಕ್ಷದಷ್ಟು ಜನರು ಅದನ್ನು ಮತ್ತೆ ನೋಡಿ ಅಷ್ಟು ದೊಡ್ಡ ಪ್ರಚಾರವನ್ನು ಪಡೆದಿರುವಂಥದ್ದು. ಇವೆರಡು ಅಂದರೆ ವಿದ್ಯಾಸಂಸ್ಥೆ, ಮರ್ಕಜ್ ವಿದ್ಯಾಸಂಸ್ಥೆ ಮತ್ತು ಇವರದ ಯೂಟ್ಯೂಬ್ ಚಾನಲ್ ಹೆಸರು ಮದನಿಯಂ ಬಳಗ ಅಂತೇಳಿ, ಇವರಿಬ್ಬರೂ ಸೇರಿಕೊಂಡು ಹೊಸ ಒಂದು ಯೋಜನೆಯನ್ನು ಹಾಕಿದ್ದಾರೆ. ಬಡ ಸಾದಾತುಗಳಿಗೆ ಮನೆ, ಸಾದಾತ್ ಅಂತ ಹೇಳಿದರೆ ನೀವು ತಂಗಳಂತ ನಾವು ಸಾಮಾನ್ಯ ಹೇಳ್ತೇವೆ, ತಂಗಳಂತ ಹೇಳ್ತೇವೆ. ಅಂದರೆ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕುಟುಂಬ ಸಂತಾನಕ್ಕೆ ಸೇರಿದವರು. ಅವರು ಎಷ್ಟು ಕಷ್ಟ ಇದ್ದರೂ ಜನಸಮುದಾಯದ ಮುಂದೆ ಹೋಗಿ ಅವರು ಭಿಕ್ಷೆ ಬೇಡುವುದು ಅಥವಾ ಕಷ್ಟವನ್ನು ತೋಡಿಸಿಕೊಂಡು ಅವರ ಸಹಾಯವನ್ನು ಪಡೆಯುವುದು, ದಾನ ಧರ್ಮವನ್ನು ಕೇಳುವುದಲ್ಲಿಲ್ಲ, ಬಹಳ ಸ್ವಾಭಿಮಾನವನ್ನು ಕಾಪಾಡುವರು. ಅಂತಹ ಸಾದಾತುಗಳನ್ನು ಗುರುತಿಸಿಕೊಂಡು ಅವರಿಗೆ ಮನೆ ಕಟ್ಟಿಸಿಕೊಡುವಂಥ ವ್ಯವಸ್ಥೆ. ಸುಮಾರು 111 ಕುಟುಂಬಗಳಿಗೆ ಮನೆ ರೆಡಿಯಾಗಿ ಅದರ ಕೀಯನ್ನು ಕೊಡುವಂಥ ಕಾರ್ಯಕ್ರಮ ಮೇ 11ನೇ ತಾರೀಕು 21ನೇ ತಾರೀಕು ಇದೇ ಬರುವ ಆದಿತ್ಯವಾರ ಕ್ಯಾಲಿಕಟ್ನಲ್ಲಿ, ಕೇರಳದ ಕ್ಯಾಲಿಕಟ್ನಲ್ಲಿರುವ ಮರ್ಕಜ್ ಸಂಸ್ಥೆಯಲ್ಲಿ ನಡೆಯುತ್ತದೆ. 111 ಮನೆಗಳ ಕೀಲಿಕೈಗಳನ್ನು ಅವತ್ತು ಫಲಾನುಭವಿಗಳಿಗೆ ಕೊಡಲಾಗ್ತದೆ. ಭಾರತದ ಗ್ರ್ಯಾಂಡ್ ಮುಫ್ತಿ, ನಾನೀಗ ಹೇಳಿದೆಲ್ಲ, 30,000 ವಿದ್ಯಾರ್ಥಿಗಳು ಒಂದೇ ಕ್ಯಾಂಪಸ್ನಲ್ಲಿ ಕಲಿಯುವಂಥ ಮರ್ಕಜ್, ಅದರ ಸ್ಥಾಪಕ ಮತ್ತು ಇವತ್ತು ಇಂಡಿಯನ್ ಗ್ರ್ಯಾಂಡ್ ಕಾಜಿ ಅಂತ ಹೇಳಿ ಗುರುತಿಸಲ್ಪಟ್ಟಿರುವಂಥ, ಗ್ರ್ಯಾಂಡ್ ಮುಫ್ತಿಯಾಗಿ ಗುರುತಿಸಲ್ಪಟ್ಟಿರುವಂಥ ಅಖಿಲ ಭಾರತ ಸುನ್ನಿ ಉಲಮಾ ಒಕ್ಕೂಟದ ನಾಯಕರಾಗಿರುವಂಥ AP ಅಬೂಬಕರ್ ಮುಸ್ಲಿಯಾರ್ ಕಾಂತಪುರಂ ಸುಲ್ತಾನುಲ್ ಉಲಮಾ ಅವರ ಒಂದು ಬಹಳ ದೊಡ್ಡ ಆಶೆ ಆಗಿತ್ತು, ಈ ಸಾದಾತುಗಳಿಗೆ, ತಂಗಳುಗಳಿಗೆ, ಬಡ ಕುಟುಂಬದಲ್ಲಿರುವ ತಂಗಳುಗಳಿಗೆ ಮನೆ ಕಟ್ಟಿಸಿಕೊಡ್ಬೇಕು ಅಂತೇಳಿ. ಅವರ ನಿರ್ಧಾರವನ್ನು ಅವರ ಶಿಷ್ಯರಾದಂಥ ಅಬ್ದುಲ್ ಲತೀಫ್ ಸಕಾಫಿಯವರು ವಹಿಸಿಕೊಂಡು ಆ ಯೋಜನೆಯನ್ನು ಹಾಕಿದರು. 100 ಕುಟುಂಬಗಳಿಗೆ ಮನೆ ಕೊಡುವುದು ಅಂತೇಳಿ ತೀರ್ಮಾನ ಮಾಡಿದರು. ಆದರೆ ಅರ್ಜಿಗಳು ಧಾರಾಳ ಬಂತು, 406 ಅರ್ಜಿಗಳು ಬಂತು. ಅದನ್ನೆಲ್ಲ ತಪಾಸಣೆ ಮಾಡಿ ನೋಡಿದಾಗ 313 ಕುಟುಂಬಗಳು ಅತ್ಯಂತ ಅರ್ಹವಾಗಿದ್ದವು, ಯಾವ ಕಾರಣಕ್ಕೂ ಬಿಡಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ 313 ಕುಟುಂಬಗಳಿಗೆ ಮನೆ ಕೊಡಲಿಕ್ಕೆ ತೀರ್ಮಾನ ಮಾಡಿದರು. ಮನೆ ಅಂತ ಹೇಳಿದರೆ 650 ಚದರ ಅಡಿ ವಿಸ್ತೀರ್ಣ ಇರುವಂತಹ ಮನೆ, 10 ಲಕ್ಷ ರೂಪಾಯಿ ಖರ್ಚು ಒಂದೊಂದು ಮನೆಗೆ. ಲೆಕ್ಕ ಹಾಕಿ 313 ಮನೆ ಅಂತ ಹೇಳುವಾಗ ಎಷ್ಟು ಆಗ್ತಂತೇಳಿ. ಆದರೂ ಕೂಡ ಧೈರ್ಯದಿಂದ
ಈ ಮದನಿಯಂ ಬಳಗ ನಾನು ಹೇಳಿಲ್ಲ ಚಾನೆಲ್, ಅದರಲ್ಲಿರುವಂತಹ ಸಹೋದರರಿಂದೆಲ್ಲ ಸಹಾಯವನ್ನು ಪಡೆದು ಅದರ ಆರ್ಥಿಕವಾದ ಎಲ್ಲ ಸಹಾಯವನ್ನು ಪಡೆದಿರುವಂಥದ್ದು ಇವರೇ. ನಮ್ಮ ಅಬ್ದುಲ್ ಲತೀಫ್ ಸಕಾಫಿಯವರ ಮದನಿಯಂ ಬಳಗದಿಂದಲೇ ಆರ್ಥಿಕವಾದ ಸಹಾಯ, ಅದರ ನಿರ್ವಹಣೆಯನ್ನು ಮರ್ಕಜ್ ಮಾಡಿದೆ. ಹಾಗೆ ಅದರಲ್ಲಿ ಮೊದಲ ಹಂತದಲ್ಲಿ 111 ಮನೆಗಳ ಕಾರ್ಯ ಈಗ ಪೂರ್ತಿಯಾಗಿ ಇದೇ 21 ತಾರೀಕಿಗೆ ಇದನ್ನು ಕೀಯನ್ನು ವಿತರಣೆ ಮಾಡಲಿಕ್ಕಿದ್ದಾರೆ. ಉಳಿದ ಮನೆಗಳ ನಿರ್ಮಾಣ ನಡೀತಾ ಇದೆ. ಅದರಲ್ಲಿ ಕರ್ನಾಟಕದ ಆಮೇಲೆ ಕೇರಳ ಮತ್ತು ತಮಿಳುನಾಡು 3 ರಾಜ್ಯಗಳಿಗೆ ಕೂಡ ಸೇರಿದೆ. ಈ 111 ಮನೆಗಳಲ್ಲಿ ಕರ್ನಾಟಕದಿಂದಲೂ ಇದೆ, ಕೇರಳದಿಂದ ಇದೆ, ತಮಿಳುನಾಡಿನಿಂದ ಕೂಡ ಇದೆ. ಇದು ಈಗ ಮಾಡಿರುವಂಥದ್ದು. ಇದಲ್ಲದೆ ಇನ್ನೂ ಕೂಡ ಹಲವಾರು ಕಾರ್ಯಗಳು ಈ ಮೊದಲು ಮಾಡಿದೆ. ಮನೆ ವಿತರಣೆ ಮಾತ್ರ ಅಲ್ಲ, ಹಲವಾರು ಅಂದರೆ ಪ್ರತಿದಿನ ಲಕ್ಷಾಂತರ ಜನರು ಅವರ ಚಾನೆಲ್ನಲ್ಲಿ ವೀಕ್ಷಣೆ ಮಾಡ್ತಿರುವಾಗ ಬಡ ಕುಟುಂಬಗಳಿಗೆ ಸಹಾಯ ಮಾಡಲಿಕ್ಕೆ ಅವರು ಕೊಡುವಂಥ ಒಂದು ಕರೆ, ಆ ಕರೆಯಿಂದ ಲಕ್ಷಾಂತರ ರೂಪಾಯಿ ಕೆಲವೊಮ್ಮೆ ಏನಾಗ್ತದೆ ಅದರಲ್ಲಿ ಸಹಾಯ ಅದರಲ್ಲಿ ಸಂಗ್ರಹ ಆಗ್ತದೆ. ಅದನ್ನು ಬಡವರ ವಿವಿಧ ಜನಕಲ್ಯಾಣ ಚಟುವಟಿಕೆಗಳಿಗೆ ಬಳಸಲಾಗಿದೆ. ಈ ರೀತಿ ಒಂದು ಬಹಳ ದೊಡ್ಡ ಒಂದು ಕಾರ್ಯಕ್ರಮ, 111 ಮನೆಗಳ ನಿರ್ಮಾಣ ವಿತರಣೆ ಮತ್ತು ಒಟ್ಟು 313 ಮನೆಗಳ ನಿರ್ಮಾಣದ ಯೋಜನೆ. ಇದಕ್ಕೆ ಎಲ್ಲರೂ ಕೂಡ ನೀವು ಇದಕ್ಕೆ ಸಾಕಷ್ಟು ಪ್ರಚಾರವನ್ನು ನೀಡಿ ಸಮುದಾಯಕ್ಕೆ ಒಂದು ದೊಡ್ಡ ಮಾರ್ಗದರ್ಶನವನ್ನು ಈ ಹೆಸರಿನಲ್ಲಿ ಕೊಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇವೆ. ಇದರ 1-2-3 ಮನೆಗಳ ಫೋಟೋವನ್ನು ನೀವು ಗಮನಿಸಿರ್ಬೋದು. ಅದು ನಿಮ್ಮ ಮುದ್ರಣವಾಗಿ ಬರುವಾಗ ಇರುವುದಿಲ್ಲ, ಅದಕ್ಕಾಗಿ ನಾನಲ್ಲಿ ಒಂದು ನಂಬರ್ ಕೊಟ್ಟಿದ್ದೇನೆ. ಆ ನಂಬರದಲ್ಲಿ ನೀವು ಸಂಪರ್ಕಿಸಿದರೆ ಒರಿಜಿನಲ್ ಫೋಟೋವನ್ನು ನಿಮಗೆ ಕಳಿಸಿಕೊಡಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮೆಲ್ಲರ ಸಹಕಾರ ಇರಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಈ ಬಗ್ಗೆ ಏನಾದರೂ ಕೇಳೋದಕ್ಕಿದ್ದರೆ ಕೇಳ್ಬೋದು. ನಿಮಗೆ ಆಹ್ವಾನ ಪತ್ರಿಕೆ ಸಾಧ್ಯವಾದವರು ಕೇರಳದ ಕಲ್ಲಿಕೋಟೆಗೆ ಬಂದರೆ ಭಾಳ ಸಂತೋಷ. ಹಾಗೆ ಬರುವವರು ಆ ನಂಬರದಲ್ಲಿ ತಿಳಿಸಿದರೆ ಭಾಳ ಒಳ್ಳೆಯದಾಗ್ತದೆ. ನನ್ನ ನಂಬರದಲ್ಲಿ ತಿಳಿಸಿದರೆ ನಿಮಗೆ ಬೇಕಾದ ವ್ಯವಸ್ಥೆಗಳನ್ನು ನಾವು ಅಲ್ಲೇ ಮಾಡ್ತೇವೆ. ಕರ್ನಾಟಕದಲ್ಲಿ ಈಗ ಈ ಮೊದಲ ಹಂತದಲ್ಲಿ ಕೊಡುವುದರಲ್ಲಿ 7 ಮನೆಗಳಿದೆ. ದಕ್ಷಿಣ ಕನ್ನಡದಲ್ಲಿ ಒಂದು ಕೆದುಂಬಾಡಿ ಅಂತ ಹೇಳಿದ್ರೆ ತೌಡುಗೋಡಿ ಅಂತ ಬರ್ತದೆ. ಆಮೇಲೆ ಅಜಿಲಮಗೂರು ಅಂತ ಹೇಳಿದ್ರೆ ಬೆಳ್ತಂಗಡಿ ಅಂತ ಬರ್ತದೆ. ಆಮೇಲೆ ಉಳ್ತೂರು ಬೆಳ್ತಂಗಡಿಯಲ್ಲಿ ಬರ್ತದೆ. ಅಜಿಲಮಗೂರು ಬಂಟ್ವಾಳದಲ್ಲಿ ಬರ್ತದೆ. ಪೈಚಾರ್ ಸುಳ್ಯದಲ್ಲಿ ಬರ್ತದೆ. ಹಳೇಕರ ಉಳ್ಳಾಲ. ಇಲ್ಲ ಅಂದರೆ ಸಾದಾತಗಳು ಅಂತ ಹೇಳಿದರೆ ಪ್ರವಾದಿಗಳ ಕುಟುಂಬಕ್ಕೆ ಸೇರಿದವರು ಮಾತ್ರ. ನಮ್ಮ ಸಮುದಾಯದಲ್ಲಿ ನಾವೆಲ್ಲ ಹೋಗ್ಲಿಕ್ಕೆ ಆಗಲ್ಲ. ಅಂದರೆ ಪ್ರವಾದಿಗಳ ಕುಟುಂಬ ಅಂದರೆ ಅವರ ಮಕ್ಕಳಾಗಿ ಬಂದಿರ್ತಾರಲ್ಲ, ಅವರಿಗೆ ಭಾಳ ಸ್ವಾಭಿಮಾನಿಗಳು. ಅವರು ಹೋಗಿ ಸಮಾಜದ ಮುಂದೆ ಬೇಡಲಿಕ್ಕೆ ಆಗೋದಿಲ್ಲ. ಎಷ್ಟವರೆಗೆ ಅಂತ ಹೇಳಿದರೆ ನಮ್ಮಲ್ಲಿ ಕಡ್ಡಾಯ ದಾನ ಜಕಾತ್ ಅಂತ ಹೇಳಿದೆ. ಪ್ರತಿಯೊಬ್ಬ ಕೂಡ ಶ್ರೀಮಂತ 2.5% ಕೊಡಬೇಕು. ಆದರೆ ಅದು ಇವರಿಗೆ ಕೊಡಬಾರದು, ಇವರು ಅದನ್ನು ಕೇಳಬಾರದು. ಹಾಗಾಗಿ ಅವರ ಕಷ್ಟಗಳನ್ನು ಅವ್ರ ಜನರ ಮುಂದೆ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಂಥವ್ರನ್ನ ನಾವು ಅರಿತು ಅವರಿಗೆ ನೆರವಾಗುವಂಥದ್ದು. ಹಾಗಾಗಿ ಇದು ಯಾರಿಗೂ ನಮ್ಮ ಸಮುದಾಯದಲ್ಲಿ ನಮ್ಮವರಿಗೆ ಕೊಡಲಿಕ್ಕೆ ಆಗೋದಿಲ್ಲ, ನಮಗೆಲ್ಲ ಆಗೋದಿಲ್ಲ. ಪ್ರವಾದಿಗಳ ಕುಟುಂಬಗಳಿಗೆ ಸೇರಿದ ಬಡವರಿಗೆ ಮಾತ್ರ ಆ ಅವಕಾಶ ಸಿಗ್ತದೆ. ತಮಿಳುನಾಡು ಈಗ ಮೊದಲ ಹಂತದಲ್ಲಿ ಹೋಗಲು 3 ಮನೆಗಳು ತಮಿಳುನಾಡಿದೆ, ಉಳಿದದೆಲ್ಲ ಕೇರಳಕ್ಕೆ ಸಂಬಂಧಪಟ್ಟಿದೆ. ಯಾಕೆಂದರೆ ಹೆಚ್ಚಾಗಿ ಪ್ರವಾದಿ ಕುಟುಂಬಗಳು ವ್ಯಾಪಕವಾಗಿರುವಂಥದ್ದು ಕೇರಳದಲ್ಲೇ. ಇಲ್ಲೆಲ್ಲ ಇರೋದು ಕೇರಳದಿಂದ ಬಂದವರೇ. ಅಂದರೆ ಪ್ರವಾದಿಗಳ ಇದು ಫಸ್ಟಿಗೆ ಬಂದಿರೋದು ರಷ್ಯಾದಿಂದ, ಮಕ್ಕಾದಿಂದ ರಷ್ಯಾಕ್ಕೆ ಹೋದ ಕುಟುಂಬಗಳು ಮೊದಲು ಬಂದಿರೋದು ಕೇರಳದ ಒಳಪಟ್ಟಣ. ಆಗ ಅಲ್ಲಿಂದಲೇ ಹರಡಿರುವಂಥದ್ದು. ಹಾಗಾಗಿ ಹೆಚ್ಚು ಕುಟುಂಬಗಳು ಕೇರಳದಲ್ಲಿ ಇರುವಂಥದ್ದು.